ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಚೆಂಬುಗುಡ್ಡೆಯ ಗುಡ್ಡ ಕುಸಿತ ಆರಂಭವಾಗಿದೆ. ದಶಕಗಳ ಹಿಂದೆ ಕಟ್ಟಿದ್ದಂತಹ ತಡೆಗೋಡೆಯೂ ಕುಸಿದಿದೆ. ಹಲವು ಮರಗಳು ಉರುಳಿದ್ದು ಮಣ್ಣು ನಿರಂತರವಾಗಿ ಕುಸಿಯುತ್ತಲೇ ಇದೆ. ಅಪಾಯವನ್ನು ಅರಿತ ಸ್ಥಳೀಯ ಕೌನ್ಸಿಲರ್, ಶಾಸಕರ ಆಪ್ತ ಸಹಾಯಕರ ತಂಡ ಸ್ಥಳೀಯರನ್ನು ಸೇರಿಸಿಕೊಂಡು ಏಕಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಭಾರೀ ಮಳೆಗೆ ರಾಜ್ಯ ಹೆದ್ದಾರಿಗೆ ತಾಗಿಕೊಂಡಿರುವ ಚೆಂಬುಗುಡ್ಡೆ ಸಮೀಪ ಗುಡ್ಡ ಕುಸಿಯಲು ಆರಂಭವಾಗಿದೆ. ನಸುಕಿನ 5 ಗಂಟೆ ಸುಮಾರಿಗೆ ಹಲವು ಮರಗಳು ಗುಡ್ಡದಿಂದ ಉರುಳಿದರೆ ಮಣ್ಣು ಕುಸಿಯಲು ಆರಂಭವಾಗಿದೆ. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ವರದಿ ಸಂಗ್ರಹಿಸಿದ್ರು. ಅಲ್ಲದೆ ಸೂಚನಾ ಫಲಕಗಳನ್ನು ಅಳವಡಿಸಿ ತೆರಳಿದ್ರು. ಮತ್ತೆ 11ರ ವೇಳೆ ಮಳೆ ಸ್ವಲ್ಪ ಕಡಿಮೆಯಾದರೂ ಮಣ್ಣು ಕುಸಿಯುತ್ತಲೇ ಇರುವುದನ್ನು ಗಮನಿಸಿದ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷ ಬಾಸಿಲ್ ಡಿಸೋಜಾ ಅವರು ಇಂಜಿನಿಯರ್ ಜೊತೆಗೆ ಮಾತುಕತೆ ನಡೆಸಿ ಅವರ ಸೂಚನೆಯ ಮೇರೆಗೆ ಸಂಚಾರಿ ಠಾಣೆಗೆ ಮುಂಜಾಗ್ರತಾ ಕ್ರಮವಾಗಿ ಏಕಮುಖ ಸಂಚಾರ ನಡೆಸುವಂತೆ ಸೂಚಿಸಿದರು. ಈ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ನಗರಸಭೆಯ ಮಾಜಿ ಅಧ್ಯಕ್ಷ ಬಾಸಿಲ್ ಡಿಸೋಜಾ ಅವರು, ಯೂನಿವರ್ಸಿಟಿಯಿಂದ ತೊಕ್ಕೊಟ್ಟಿಗೆ ಬರುವ ರಸ್ತೆಯ ಚೆಂಬುಗುಡ್ಡೆ ಭಾಗದಲ್ಲಿ ಗುಡ್ಡ ಕುಸಿತಗೊಳ್ಳುತ್ತಿದೆ. ಗುಡ್ಡಕ್ಕೆ ಎತ್ತರದ ತಡೆಗೋಡೆಗೆ ಶಾಸಕರು ಶಿಫಾರಸು ಮಾಡಿದ್ದಾರೆ. ಶೇಡಿಮಣ್ಣು ಆಗಿರುವುದರಿಂದ ನಿರಂತರ ಗುಡ್ಡ ಕುಸಿಯುತ್ತಲೇ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯರೆಲ್ಲರೂ ಸೇರಿಕೊಂಡು ಪೊಲೀಸ್ ಸಮ್ಮುಖದಲ್ಲಿ ರಸ್ತೆಯನ್ನು ಬಂದ್ ಮಾಡಿದ್ದೇವೆ ಎಂದರು. ನಮ್ಮ ಯೂನಿವರ್ಸಿಟಿಯಿಂದ ತೊಕ್ಕೊಟ್ಟು ಬರುವ ರಸ್ತೆ ಚೆಂಬುಗುಡ್ಡೆ ಸುಮಾರು ವರ್ಷದಿಂದ ನಿಂತದ್ದು. ಇಲ್ಲಿ ಡಬಲ್ ರೋಡ್ ಆಗಿದೆ. ಈಗ ಡಬಲ್ ರೋಡ್ ಆಗಿ ಮುಂಚೆನೇ ಅದು ಜರಿತಿತ್ತು. ಈಗ ಜೋರು ಮಳೆ ಬಂದು ಅದು ಜರಿದು ಬಿದ್ದಿದ್ದಾರೆ. ಅದಕ್ಕೆ ಈಗ ನಮ್ಮ ಊರಿನವರು MLA ಅವರು ಪಿಂಟೋ ಮತ್ತು ಸಪಾನ್ ನಮ್ಮ ಊರಿನ ನಾಗರಿಕರೆಲ್ಲ ಕೂಡಿ ಅದಕ್ಕೆ ಈಗ ಅಲ್ಲಿ ಬಂದೋಬಸ್ತು ಮಾಡಿದ್ದಾರೆ. ಆ ಗುಡ್ಡ ವಿಷಯ ಹೇಳಲಿಕ್ಕೆ ಆಗುದಿಲ್ಲ. ಈಗ ತಾನೇ ಸರ್ಕಾರ PW ಇಂದ MLA ಅವರು ಅದಕ್ಕೆ ಅನುದಾನ ಇಟ್ಟಿದ್ದಾರಂತೆ ತಡೆಗೋಡೆ ಮಾಡಲಿಕ್ಕೆ. ತಡೆಗೋಡೆಗೆ ಮಳೆಗಾಲದಲ್ಲಿ ಆಗುವ ಸ್ವಲ್ಪ ಲೇಟ್ ಆಗಬಹುದು. ರಾತ್ರಿ ಗುಡ್ಡ ಕುಸಿದಿದೆ. ಮಾಹಿತಿ ಸಿಕ್ಕ ತಕ್ಷಣ ಗೋಣಿ ಚೀಲ ಸೂಚನಾ ಫಲಕವನ್ನು ಇಡಲಾಗಿದೆ. ಎತ್ತರದಲ್ಲಿ ಮರಗಳು ಇರುವುದರಿಂದ ಸದ್ಯದಲ್ಲಿ ಕ್ರಮ ಅಸಾಧ್ಯ. ರಸ್ತೆ ಕಾಮಗಾರಿಯಿಂದ ಸಂಬಂಧಿಸಿ ಕುಸಿದ ಗುಡ್ಡವಲ್ಲ ಎಂದು ರಸ್ತೆ ಅಭಿವೃದ್ಧಿ ಕೈಗೊಂಡ ಸಂಸ್ಥೆ ರಾಶಾ ಕನ್ಸ್ಟ್ರಕ್ಷನ್ನ ಪ್ರಬಂಧಕರಾದ ಆರಿಫ್ ತಿಳಿಸಿದರು. ಇದುವರೆಗೆ ಯಾವುದೇ ಇಲ್ಲಿ ರಸ್ತೆಗೆ ಆ ಮಣ್ಣು ಗುಡ್ಡ ಕುಸಿದು ಬಿದ್ದಿಲ್ಲ. ಅದುವರೆಗೂ ಬೀಳದಾಗಿ ನಾವು ಅದಕ್ಕೆ ಬೇಕಾದ ಮುಂಜಾಗ್ರತೆ ಮಾಡಿದ್ದೀವಿ. ಮೇಲೆ ಎತ್ತರದಲ್ಲಿ ಮರಗಳೆಲ್ಲ ಇರುವುದರಿಂದ ಈಗ ಸದ್ಯದಲ್ಲಿ ಅದನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಮುಂದೆ ಗುಡ್ಡ ಕುಸಿತ ಅದು ಯಾವುದಾದ್ರೂ ಅಭಿವೃದ್ಧಿ ಕಾಮಗಾರಿಯಿಂದ ಆಗಿರುವಂತದ ಹೇಗೆ? ಈ ಗುಡ್ಡ ಕುಸಿತವು ಈ ರಸ್ತೆ ಕಾಮಗಾರಿಯ ಸಂಬಂಧಪಟ್ಟು ನಡೆದಿರುವಂತದ್ದಲ್ಲ. ಮುಂಚೆ ಇರುವ ಕಟ್ಟಡದ ಕಲ್ಲುಗಳೇ ಕುಸಿದು ಬಿದ್ದಿರುವುದರಿಂದ ನಾವು ಇದು ನಿಜವಾಗಿ ಈ ಬಗ್ಗೆ ನಾವು ಊಹಿಸಿರಲಿಲ್ಲ ಈ ತರ ಆಗ್ತದೆ ಅಂತೇಳಿ. ಮಾಧ್ಯಮದೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ದಾಸ್ ಪ್ರಕಾಶ್ ಅವರು, ತೊಕ್ಕೊಟ್ಟು ಚೆಂಬುಗುಡ್ಡೆ ರಸ್ತೆ ಅಭಿವೃದ್ಧಿ ಸಂದರ್ಭ ಸರ್ಕಾರಿ ಅಧಿಕೃತ ಸಂಸ್ಥೆಯಲ್ಲಿ ಚೆಂಬುಗುಡ್ಡೆಯ ಮಣ್ಣು ಪರೀಕ್ಷೆ ನಡೆಸಿ ವರದಿಯಲ್ಲಿ ಕುಸಿಯುವ ಸಾಧ್ಯತೆಗಳಿರುವ ಕಾರಣಕ್ಕೆ ಅದನ್ನು ಮುಟ್ಟದೆ ರಸ್ತೆ ಅಭಿವೃದ್ಧಿ ನಡೆಸಿದ್ರು. ಆದರೆ ಮೇಲೆ ಹರಿದ ನೀರಿನ ರಭಸಕ್ಕೆ ಗುಡ್ಡ ಜರಿಯಲು ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಳ್ಳಾಲ.